ಕನಕ ಸದ್ಭಾವನಾ ಜ್ಯೋತಿ ರಥಯಾತ್ರೆಯು ಉಡುಪಿಗೆ ನವೆಂಬರ್ 26ರಂದು ಬೆಳಗ್ಗೆ 9:30ಕ್ಕೆ ಆಗಮಿಸಲಿದೆ ಎಂದು ರಥಯಾತ್ರೆ ಸಮಿತಿಯ ರಾಜ್ಯಾಧ್ಯಕ್ಷ ಓಂ ಶ್ರೀ ಕೃಷ್ಣಮೂರ್ತಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಥಯಾತ್ರೆಯು ಉಡುಪಿಯ ಜೋಡುಕಟ್ಟೆಯಿಂದ ಶ್ರೀಕೃಷ್ಣ ಮಠದ ರಥಬೀದಿಗೆ ಮೆರವಣಿಗೆಯ ಮೂಲಕ ಬಂದು ಕೃಷ್ಣ ಮಠದ ಮುಂಭಾಗದಲ್ಲಿ ಇರುವ ಕನಕ ಮಂದಿರದ ಎದುರು ಸಮಾಪನಗೊಳ್ಳಲಿದೆ. ಈ ಸಂದರ್ಭದಲ್ಲಿ ವಿಶೇಷ ಪೂಜೆಯನ್ನ ನಡೆಸಲಾಗುವುದು ಎಂದು ಹೇಳಿದರು. ನಂತರ ನಾವು 26ನೇ ತಾರೀಕು ಸುದ್ದಿಕಲ್ಪಿ ಜೋಡಿಕಟ್ಟೆಯಿಂದ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಚಾಲನೆ ಮಾಡಿ ಅಲ್ಲಿಂದ ನಾವು ಕನಕಮೂರ್ತಿಗೆ ಬಂದು ತಲುಪುತ್ತೇವೆ. ಅಲ್ಲಿ ನಮ್ಮ ವಿದ್ಯಾಧೀಶ ತೀರ್ಥ ಪದಗಳು ಬಂದು ಕನಕಮೂರ್ತಿಗೆ ಸ್ವಾಗತ ಕೋರಿ ಪೂಜೆ ಸಲ್ಲಿಸಿ ಅದಾದ ನಂತರ ಕೃಷ್ಣ ಮಠಕ್ಕೆ ತಲುಪಿ ಮತ್ತೆ ಸಭಾಂಗಣದಲ್ಲಿ ಸಮಾರಂಭ ಕಾರ್ಯಕ್ರಮವನ್ನು ಮಾಡಿರ್ತಾರೆ. ಅಲ್ಲಿಂದ ಎಲ್ಲರಿಗೂ ಸುಮಾರು 2500 ಜನ ಬಂದಿರ್ತಾರೆ. ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಠದಿಂದಲೇ ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ ಬೆಂಬಲ ಕೊಟ್ಟು ಯಾವುದೇ ಜಾತಿ ಭೇದ ಇಲ್ಲದೆ ಈ ಕನಕ ಸದ್ಭಾವನಾ ಜೊತೆ ರಥಯಾತ್ರೆಯನ್ನು ನಾವು ಪ್ರತಿ ವರ್ಷದಂತೆ ಕೈಗೊಂಡು ಒಂದು ಒಳ್ಳೆಯ ರೀತಿಯಿಂದ ಸದ್ಭಾವನಾ ಅಂದರೆ ಯಾವುದೇ ಜಾತಿ ಭೇದ ಇಲ್ಲದೆ ನಾವು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ನಮ್ಮ ಈ ಕನಕ ಸದ್ಭಾವನಾ ಜೊತೆ ರಥ ಮಾಡೋದ ಉದ್ದೇಶ ಏನಂದರೆ ನಿವೃತ್ತ ಅಧ್ಯಾಪಕ ಮೇಟಿ ಮುದಿಯಪ್ಪ ಮತ್ತಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.